ನಮಸ್ಕಾರ ವೀಕ್ಷಕರೇ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಳ್ತಂಗಡಿ ಕ್ಷೇತ್ರ ಪ್ರಮುಖವಾದದ್ದು. ಈ ಕ್ಷೇತ್ರದಿಂದ 5 ಬಾರಿ ಶಾಸಕರಾಗಿ ಆಯ್ಕೆಯಾಗಿ 35 ವರ್ಷಗಳಿಂದ ರಾಜಕೀಯದಲ್ಲಿ ಸಕ್ರಿಯವಾಗಿ ಕ್ಷೇತ್ರದ ಜನರಿಗಾಗಿ ಸೇವೆ ಮಾಡುತ್ತಿರುವ ಶ್ರೀ ಕೆ ವಸಂತ ಬಂಗೇರ ಅವರು ಇಂದಿನ ಜನನಾಯಕ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ರಾಜಕೀಯದ ಪಯಣ ಹಾಗೂ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ನಮ್ಮ ಜೊತೆ ಮಾತಾಡಿದ್ದು ಹೀಗೆ. ತಮ್ಮ ಸುದೀರ್ಘ ರಾಜಕೀಯ ಜೀವನದ ಬಗ್ಗೆ ಏನು ಹೇಳ್ತೀರಿ? ನಾನು 1968 SDM ಕಾಲೇಜಿನ ವಿದ್ಯಾರ್ಥಿಯಾಗಿದ್ದಾಗ ರಾಜಕೀಯಕ್ಕೆ ಪ್ರವೇಶ ಮಾಡಿದೆ. ಅದಕ್ಕೆ ಕಾರಣ ಇದೆ. ವೈಕುಂಠ ಬಾಳಿಗರು ಈ ಭಾಗದ ಶಾಸಕರಾಗಿದ್ದರು. ಆ ಸಂದರ್ಭ ಅವರು ಸ್ಪೀಕರ್ ಆಗಿದ್ದರು. ಅವರು ತೀರ್ಕೊಂಡ ಸಂದರ್ಭ ನನ್ನ ಅಣ್ಣ ಅಡ್ವೊಕೇಟ್ ಚಿದಾನಂದ ಅವರಿಗೆ ಕಾಂಗ್ರೆಸ್ನ ಸೀಟ್ ಸಿಕ್ತು. ಅವರು ಕಂಟೆಸ್ಟ್ ಮಾಡೋ ಸಂದರ್ಭ ಕಾಂಗ್ರೆಸ್ನ ಪರವಾಗಿ ನನ್ನ ಅಣ್ಣ ಚಿದಾನಂದರ ಪರವಾಗಿ ನಾನು ಈ ಕ್ಷೇತ್ರ ತಿರುಗಿ ಅವರ ಪರ ಪ್ರಚಾರ ಮಾಡುವಂಥ ಕೆಲಸವನ್ನು ನಾನು ಪ್ರಾರಂಭ ಮಾಡಿದೆ. ಹಾಗೆ 1968ರಿಂದ ಇವತ್ತು 2018 50ನೇ ವರ್ಷದ ರಾಜಕೀಯ ಜೀವನ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭ ಸಂತೋಷ ಪಡ್ತಾ ಇದ್ದೇನೆ. ನಾನು 1982-83ರಲ್ಲಿ ಪ್ರಥಮವಾಗಿ ಎಲ್ಲ ಪಕ್ಷಗಳು ಸೇರಿಕೊಂಡು ನನ್ನನ್ನು ಜಾತ್ಯತೀತ ಅಭ್ಯರ್ಥಿ ಅಂತ ಮಾಡಿದರು. ಕೊನೆಯ ಕ್ಷಣದಲ್ಲಿ ಬಿ ಜೆ ಪಿಯವರು ಸಿಂಬಲನ್ನು ಹಾಕಿ ನನ್ನನ್ನು BJP ಅಂತ ಮಾಡಿದೆ. ನಾನು BJP ಅಂತ ಒಪ್ಪಿಕೊಂಡೆ, ಕಾಂಟೆಸ್ಟ್ ಮಾಡಿದೆ. ಆ ಸಂದರ್ಭದಲ್ಲಿ ಸುಮಾರು 14,000ಕ್ಕೂ ಮಿಕ್ಕಿ ಮತಗಳಿಂದ ಗೆದ್ದೆ. ಎರಡನೇ ಬಾರಿ 1985 ಆ ಸಂದರ್ಭ ನಾನು ಮತ್ತು ಯಡಿಯೂರಪ್ಪ ಇಬ್ಬರೇ ಮಾತ್ರ BJPಯಲ್ಲಿ ಗೆದ್ದವರು. ಆನಂತರ JDSನಲ್ಲಿ ಸ್ಪರ್ಧೆ ಮಾಡಿದೆ. 1994ರಲ್ಲಿ JDSನಿಂದ ಗೆದ್ದೆ. ಆನಂತರ 2008ರಲ್ಲಿ ನಾನು ಕಾಂಗ್ರೆಸ್ಸಿಗೆ ಸೇರಿದೆ. ಕಾಂಗ್ರೆಸ್ಸಿಂದ 2008, 2013ರಲ್ಲಿ ಒಟ್ಟಿಗೆ 5 ಬಾರಿ ಈ ಕ್ಷೇತ್ರದಲ್ಲಿ ನನ್ನನ್ನು ಜನ ಆಯ್ಕೆ ಮಾಡಿದ್ದಾರೆ. ಆ ಪ್ರಕಾರ ಈ ಕ್ಷೇತ್ರದ ಜನಸೇವೆಯನ್ನು ಸತತವಾಗಿ ಸುಮಾರು 25 ವರ್ಷಗಳ ಕಾಲ ಪ್ರಾಮಾಣಿಕವಾಗಿ ಮಾಡಿದ್ದೇನೆ. 1982-83ರಲ್ಲಿ ನಾನು ಪ್ರಥಮವಾಗಿ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಿದ್ದು. ಆ ಸಂದರ್ಭ ಬೆಳ್ತಂಗಡಿ ತಾಲೂಕು ಹೆಚ್ಚಿನ PWD ರಸ್ತೆಗಳಿಗೆ ಡಾಮರೀಕರಣ ಇರಲಿಲ್ಲ. ನ್ಯಾಷನಲ್ ಹೈವೇಗೂ ಕೂಡ ಸಂಪೂರ್ಣವಾಗಿ ಡಾಮರೀಕರಣ ಇರಲಿಲ್ಲ. ಬೆಳ್ತಂಗಡಿ ತಾಲೂಕು 81 ಗ್ರಾಮಗಳನ್ನು ಕೂಡಿದ್ದಾಗಿದೆ. ಇಲ್ಲಿ ಹೆಚ್ಚಿನ ಕಡೆ ಹೈಸ್ಕೂಲ್ ಇರಲಿಲ್ಲ, ಜೂನಿಯರ್ ಕಾಲೇಜ್ ಇರಲಿಲ್ಲ, ಕಾಲೇಜುಗಳಿರಲಿಲ್ಲ, ಆಸ್ಪತ್ರೆಗಳು ಇರಲಿಲ್ಲ, ಕರೆಂಟ್ ಇರಲಿಲ್ಲ, ಟೆಲಿಫೋನ್ ಇರಲಿಲ್ಲ. ಎಲ್ಲ ಮಾರ್ಗದಲ್ಲಿ KSRTC ಬಸ್ ಅಥವಾ ಪ್ರೈವೇಟ್ ಬಸ್ ಓಡಾಡ್ತಾ ಇರಲಿಲ್ಲ. ಕುಡಿಯುವ ನೀರಿನ ವ್ಯವಸ್ಥೆ ಇರಲಿಲ್ಲ. ಆ ರೀತಿ ಮುಖ್ಯವಾಗಿ ತೆಕ್ಕಾರ ರಸ್ತೆ, ಅದು ಅರ್ಧ ಗಂಟೆಯಲ್ಲಿ ಹೋಗುವಂಥ ರಸ್ತೆ, 3 ಗಂಟೆ ಆ ರಸ್ತೆಯಲ್ಲಿ ಓಡಾಡಬೇಕಿತ್ತು. ಅದು ಮಡ್ ರೋಡು, ಅದಕ್ಕೆ ಒಂದೇ ಒಂದು ಸೇತುವೆ ಕೂಡ ಇರಲಿಲ್ಲ. ಅದೇ ರೀತಿ ಶಿಬಾಜೆ, ಅರಸಿನಮಕ್ಕಿ ಈ ಭಾಗದಲ್ಲೂ ಕೂಡ ಭಾರಿ ಕೆಟ್ಟ ರಸ್ತೆ, ಬಸ್ಗಳಿರಲಿಲ್ಲ, ಡಾಮರೀಕರಣ ಇರಲಿಲ್ಲ, ಯಾವುದೇ ಸೇತುವೆಗಳಿರಲಿಲ್ಲ. ಈ ತಾಲೂಕಿನ 81 ಗ್ರಾಮಗಳಲ್ಲೂ ಕೂಡ ಹಂತವಾಗಿ ಕಳೆದ 25 ವರ್ಷಗಳಲ್ಲಿ ನಾನು ಸುಮಾರು 250ಕ್ಕೂ ಮಿಕ್ಕಿ ಸೇತುವೆಗಳ ನಿರ್ಮಾಣವನ್ನು ಮಾಡಿದ್ದೇನೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭ ಸಂತೋಷ ಪಡ್ತಾ ಇದ್ದೆ. ಅದೇ ರೀತಿಯಲ್ಲಿ ಎಲ್ಲ ನ್ಯಾಷನಲ್ ಹೈವೇಗೆ ಹೊಸದಾಗಿ ಡಾಮರೀಕರಣ ಆಗಿದೆ. ಬೆಳ್ತಂಗಡಿ ತಾಲೂಕಿನ ಎಲ್ಲ PWD ರಸ್ತೆಗೆ ಹೊಸದಾಗಿ ಡಾಮರೀಕರಣ ಆಗಿದೆ. ನಮ್ಮ ತಾಲೂಕಿನ ಕೆಲವು ಜಿಲ್ಲಾ ಪಂಚಾಯತ್ ಗ್ರಾಮೀಣ ರಸ್ತೆಗಳಿಗೆ ಡಾಮರೀಕರಣ ಆಗಿದೆ. ಈ ಒಂದೇ ವರ್ಷದಲ್ಲಿ ಸುಮಾರು 29 ಸೇತುವೆಗಳನ್ನು ಮಂಜೂರು ಮಾಡಿ ತಂದಿದ್ದೇನೆ. ಈ 2013ರಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು. ಆ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಸುಮಾರು 1,000 ಕೋಟಿ ರೂಪಾಯಿಗೂ ಮಿಕ್ಕಿ ಹಣವನ್ನು ಮಂಜೂರು ಮಾಡಿ ತಂದಿದ್ದೇನೆ. ಈ ಕ್ಷೇತ್ರದ ಎಲ್ಲ
ಗ್ರಾಮಗಳಿಗೆ ಅದನ್ನು ಹಂಚಿ ಅಭಿವೃದ್ಧಿ ಮಾಡುವಂಥ ಕೆಲಸವನ್ನು ಮಾಡಿದ್ದೇನೆ. ಅಂತೂ ಒಟ್ಟಾರೆಯಾಗಿ ಸತತವಾಗಿ 5 ಟರ್ಮ್ನಲ್ಲಿ ಈ ಕ್ಷೇತ್ರದಲ್ಲಿ ಬಹಳಷ್ಟು ಅಭಿವೃದ್ಧಿಯಾಗಿದೆ. ಮುಖ್ಯವಾಗಿ ಎಲ್ಲ ಖಾಸಗಿ ಬಸ್ಗಳು ಗುರುವಾಯಿನಕೆರೆವರೆಗೆ ಮಾತ್ರ ಬರ್ತಿತ್ತು. ಅನಂತರ ಅದನ್ನು ಬೆಳ್ತಂಗಡಿ ತರುವಂಥ ಪ್ರಯತ್ನವನ್ನು ಮಾಡಿದೆ. ಆ ಪ್ರಕಾರ ಎಲ್ಲ ಖಾಸಗಿ ಬಸ್ಗಳು ಬೆಳ್ತಂಗಡಿ ಬರುವಂಥ ಅವಕಾಶ ಆಯಿತು. ಮಿನಿ ವಿಧಾನಸೌಧದ ರಚನೆ ಆಗಿದೆ. ನಮಗೆ ಸುಮಾರು 12 ಕೋಟಿ ರೂಪಾಯಿ ಮಂಜೂರಾಗಿದೆ. ಈಗಾಗಲೇ 8 ಕೋಟಿ ರೂಪಾಯಿ ಖರ್ಚಾಗಿ ಉದ್ಘಾಟನೆ ಆಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಆ ಕಾರ್ಯಕ್ರಮಕ್ಕೆ ಉದ್ಘಾಟನೆಗೆ ಬಂದಿದ್ದರು. ಆ ಸಂದರ್ಭ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಒಂದು 100 ಕೋಟಿ ರೂಪಾಯಿ ಬೇಡಿಕೆಯನ್ನು ಈ ಇಟ್ಟದನ್ನು ನೆನಪು ಮಾಡಿದ ಪ್ರಕಾರ ಬೆಂಗಳೂರಿಗೆ ಹೋದ ಕೂಡ ತಕ್ಷಣ ನಾನು ಮಂಜೂರು ಮಾಡಿ ಕೊಡ್ತೇನೆ ಅಂತ ಹೇಳುವಂಥ ವಿಚಾರವನ್ನು ಹೇಳಿದರು. ಹೋದ ಕೂಡಲೇ 50 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿಕೊಟ್ಟರು. ಒಟ್ಟಿಗೆ ಸುಮಾರು 65 ಕೋಟಿ ರೂಪಾಯಿ ಮಂಜೂರು ಮಾಡಿಕೊಂಡು ಬೇರೆ ಬೇರೆ ಕಡೆ ಅಭಿವೃದ್ಧಿ ಕಾಮಗಾರಿಗಾಗಿ ತೆಂಗಿನಕಾಯಿ ಹೊಡೆಯುವ ಮುಖಾಂತರ ಶಿಲಾನ್ಯಾಸವನ್ನು ನೆರವೇರಿಸಿದ್ದೇನೆ. ಪುನಃ ಸ್ವಲ್ಪ ಸಮಯದ ನಂತರ ಪುನಃ 50 ಕೋಟಿ ಮಂಜೂರಾಯಿತು. ಆದರೆ ಅದನ್ನು ಕೊನೆಯ ಹಂತದವರೆಗೆ ತಂದಿಟ್ಟೆ. ಆ ಸಂದರ್ಭ ಚುನಾವಣೆ ಘೋಷಣೆ ಆಯಿತು. ಆ ಹಣವನ್ನು ತರಲಿಕ್ಕೆ ಆಗಲಿಲ್ಲ ಹೇಳುವಂಥದ್ದನ್ನು ವಿಷಾದದಿಂದ ಹೇಳ್ತೇನೆ. ಕಾಡಿನ ಸಂರಕ್ಷಣೆ ಹಾಗೂ ನಕ್ಸಲ್ ಸಮಸ್ಯೆಗೆ ಕೈಗೊಂಡಿರುವ ಕ್ರಮಗಳು ಯಾವುದು? ಬೆಳ್ತಂಗಡಿ ತಾಲೂಕು 81 ಗ್ರಾಮಗಳನ್ನು ಕೂಡಿಕೊಂಡಿದೆ. ಸುಮಾರು 18 ಗ್ರಾಮಗಳು ನಕ್ಸಲ್ ಪೀಡಿತ ಪ್ರದೇಶಗಳು. ಇಲ್ಲಿ ಅರಣ್ಯವನ್ನು ಉಳಿಸುವಂಥ ದೃಷ್ಟಿಯಲ್ಲಿ ಸಾರ್ವಜನಿಕರು, ಅದೇ ರೀತಿ ಸಂಘ ಸಂಸ್ಥೆಗಳು, ನಾನು ಕೂಡ ಒಟ್ಟಿಗೆ ಸೇರಿಕೊಂಡು ಕೆಲವು ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿದ್ದೇವೆ. ಆದರೆ ಇಲಾಖೆಯಿಂದಾಗಲಿ, ಸಾರ್ವಜನಿಕರಿಂದಾಗಲಿ, ಸಂಘಟನೆಯವರಿಂದಾಗಲಿ, ನನ್ನಿಂದಾಗಲಿ ಆ ಕಾಡನ್ನು ಉಳಿಸುವಂಥ, ಪ್ರಾಮಾಣಿಕವಾಗಿ ಉಳಿಸುವಂಥ ಒಂದು ಕಾರ್ಯ ಸರಿಯಾಗಲಿಲ್ಲ ಅಂತೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಷ್ಟು ಕಾಡು ಬೇಕೋ ಅಷ್ಟು ಕಾಡು ನಮ್ಮಲ್ಲಿ ಇಲ್ಲ. ಸಮಯಕ್ಕೆ ಸರಿಯಾಗಿ ಈಗ ಮಳೆ ಬರೋದಿಲ್ಲ, ಬೆಳೆ ಬೆಳೆಯೋದಿಲ್ಲ. ಅಷ್ಟೆಲ್ಲ ಕುಡಿಯುವ ನೀರಿಗೆ ತೊಂದರೆ ಆಗಿದೆ. ಈಗ ನಮ್ಮ ಸರ್ಕಾರ ನಮ್ಮ ನೇತ್ರಾವತಿಯ ನೀರನ್ನು ಮೇಲ್ಗಡೆ ಕುಡಿಯಲಿಕ್ಕೆ ಕೊಂಡೋಗ್ತೇನೆ ಅಂತ ಹೇಳುವಂಥ ಉದ್ದೇಶದಿಂದ 12,500 ಕೋಟಿ ರೂಪಾಯಿಯನ್ನು ಮಂಜೂರು ಮಾಡಿ ಕೆಲಸ ಪ್ರಾರಂಭ ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಿದೆ ಅದೆಷ್ಟೋ ಸಂದರ್ಭದಲ್ಲಿ, ಈ ನೀರನ್ನು ಕೊಂಡೋಗಬೇಡಿ. ನಮ್ಮಲ್ಲಿ ಮಳೆಗಾಲದಲ್ಲಿ ಬಹಳಷ್ಟು ಮಳೆ ಬರ್ತದೆ, ಆದರೆ ಅದು ಸಮುದ್ರಕ್ಕೆ ಹೋಗ್ತದೆ. ಆ ನೀರು ಸಮುದ್ರಕ್ಕೆ ಹೋಗದಿದ್ದರೆ ಮೀನು ಮೊಟ್ಟೆ ಇಡೋದಿಲ್ಲ. ಮೊಟ್ಟೆ ಇಡದಿದ್ದರೆ ಬೆಸ್ತರಿಗೆ ಯಾವುದೇ ವ್ಯವಹಾರ ಇಲ್ಲ, ಅವರಿಗೆ ಕೆಲಸ ಇಲ್ಲ. ಆ ರೀತಿ ಆಗ್ತದೆ. ಆ ರೀತಿ ನೀರು ಹೋದರೂ ಕೂಡ ನಮಗೆ ಕೃಷಿಗೆ ಕೊನೆಯ ಸಂದರ್ಭದಲ್ಲಿ ನಮಗೆ ಕೃಷಿಗೆ ನೀರಿಲ್ಲ, ಕುಡಿಲಿಕ್ಕೂ ಕೂಡ ನೀರಿಲ್ಲ. ಈ ಯೋಜನೆಯಿಂದಾಗಿ ಈ ಯೋಜನೆ ಸಾರ್ಥಕತೆ ಆಗೋದಿಲ್ಲ ಹೇಳೋದನ್ನು ಸ್ಪಷ್ಟವಾಗಿ ನಾನು ಮುಖ್ಯಮಂತ್ರಿಗಳಿಗೆ ಹೇಳಿದ್ದೇನೆ. ಏನೋ ಬೈ ಫೋರ್ಸ್ ಕೊಂಡೋಗ್ತಾ ಇದ್ದಾರೆ, ಅದು ಎಲ್ಲಿವರೆಗೆ ಮುಟ್ತದೆ ನಾನು ಹೇಳಿದ್ದೇನೆ ಮುಖ್ಯಮಂತ್ರಿಗಳಲ್ಲಿ. 12,500 ಕೋಟಿ ಅದು ಝೀರೋ ಆಗ್ತದೆ ಅಂತ ಹೇಳುವಂಥ ಮಾತನ್ನು. ಅಂತೂ ನಾವು ಈಗಲೂ ನಾನೊಂದು 1994ರಲ್ಲಿ ಜನತಾ ಸರ್ಕಾರ ಇರುವ ಸಂದರ್ಭದಲ್ಲಿ ಒಂದು ಯೋಜನೆಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದೆ. ಏನು ಅಂತೇಳಿದರೆ, ಈ ಮಳೆಗಾಲದ ನೀರು ಎಲ್ಲ ಸಮುದ್ರಕ್ಕೆ ಹೋಗ್ತದೆ. ಈ ನೀರನ್ನು ತಡೆಯುವುದು ಹೇಗೆ? ಈ ನೀರನ್ನು ತಡೀಲಿಕ್ಕೆ ಚೆಕ್ ಡ್ಯಾಮ್ಗಳನ್ನು ಹಾಕಬೇಕು, ಕಿಂಡಿ ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡಬೇಕು. ಆ ಮೂಲಕ ನೀರನ್ನು, ಮಳೆಗಾಲದ ನೀರನ್ನು ತಡೆ ಹಿಡಿಬೇಕು. ಆ ರೀತಿ ತಡೆ ಹಿಡಿದರೆ ಬಹಳಷ್ಟು ನೀರು ಇಂಗ್ತದೆ. ನಮ್ಮ ಅಂತರ್ಜಲ ಮಟ್ಟ ಬಹಳಷ್ಟು ಆಳಕ್ಕೆ ಹೋಗಿದೆ. ಆ ಜಲಮಟ್ಟವನ್ನು ಮೇಲೆ ತರುವಂಥ ಕೆಲಸ ಆಗ್ತದೆ, ಕುಡಿಯಲಿಕ್ಕೆ ನೀರಾಗ್ತದೆ, ಅದೇ ರೀತಿಯಲ್ಲಿ ಕೃಷಿಗೂ ಕೂಡ ನೀರಾಗ್ತದೆ ಅಂತೇಳುವಂಥ ಒಂದು ವಿಚಾರವನ್ನು ನಾನು 1994ರಲ್ಲಿ ಜನತಾದಳ ಸರ್ಕಾರ ಇದ್ದಾಗ ಅವರ ಗಮನಕ್ಕೆ ತಂದಿದ್ದೇನೆ. ಈಗ ಅದನ್ನು ನಮ್ಮ ಸರ್ಕಾರ ಇಂಪ್ಲಿಮೆಂಟ್ ಮಾಡ್ತಾಯಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಎಲ್ಲೆಲ್ಲ ನಾವು ಕಿಂಡಿ ಅಣೆಕಟ್ಟು, ಅದೇ ರೀತಿ ನಮ್ಮ ಚೆಕ್ ಡ್ಯಾಮ್ಸ್ ಕೇಳ್ತೇವೆ, ಅಲ್ಲಿಗೆಲ್ಲ ಮಂಜೂರು ಮಾಡಿಕೊಟ್ಟು ಆ ಸಮುದ್ರಕ್ಕೆ ಹೋಗುವಂಥ ಹೆಚ್ಚಿನ ನೀರನ್ನು ತಡೆಗಟ್ಟುವಂಥ ಕೆಲಸ, ಇಂಗಿಸುವಂಥ ಕೆಲಸವನ್ನು ಮಾಡಿ ನೀರಿನ ತೊಂದರೆನೇ ನಿವಾರಣೆ ಮಾಡಬೇಕು ಅಂತ ಹೇಳುವಂಥ ಉದ್ದೇಶವನ್ನು ಇಟ್ಟುಕೊಂಡಿದ್ದೇವೆ.
ಅಂತೂ ಈಗ ಅರಣ್ಯ ಇಲಾಖೆಯವರು ಬಹಳಷ್ಟು ವನ ಮಹೋತ್ಸವ ಇನ್ನಿತರ ಕಾರ್ಯಕ್ರಮ, ಗಿಡ ನೆಡುವಂಥ ಕಾರ್ಯಕ್ರಮ ಆಗ್ತಾನೇ ಇದೆ. ಅಂತೂ ಆ ಕಾರ್ಯಕ್ರಮ ನಡೀತಾನೇ ಇದೆ. ಈಚೆಯಿಂದ ಮರ ಕಡಿಯುವಂಥ ಕೆಲಸ ನಡೀತಾನೇ ಇದೆ. ಅಂತೂ ಈ ಮರ ಕಡಿಯುವಂಥದ್ದನ್ನು, ಈ ಮರದ ಸಂಖ್ಯೆ ಇಳಿಯುವಂಥದ್ದನ್ನು ಇದನ್ನು ತಡೆಗಟ್ಟದಿದ್ದರೆ ಮುಂದಿನ ನಮ್ಮ ಪೀಳಿಗೆಗೆ ಈ ಜಿಲ್ಲೆಯಲ್ಲಿ, ಉಡುಪಿ ಜಿಲ್ಲೆಯಲ್ಲಿ ಬದುಕುವಂಥ ಅವಕಾಶ ಭಾರಿ ಕಡಿಮೆ. ನಮ್ಮ ಪೀಳಿಗೆ ನೆಮ್ಮದಿಯಿಂದ ಬದುಕಬೇಕಿದ್ದರೆ ಆದಷ್ಟು ಹೆಚ್ಚು ಮರಗಳನ್ನು ಉಳಿಸುವಂಥ ಕಾರ್ಯ ನಾವು ಮಾಡಬೇಕಾಗಿದೆ. ಮಾನ್ಯ ಶಾಸಕರಾದ ವಸಂತ ಬಂಗೇರು ಬೆಳ್ತಂಗಡಿ ತಾಲೂಕಿನಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಈವರೆಗೆ ಅವರಿಗೆ ಒಂದು ಹೆಸರು ಏನಂತ ಹೇಳಿದ್ರೆ ಬೆಳ್ತಂಗಡಿಯ ಅಭಿವೃದ್ಧಿ ರೂವಾರಿ, ಅಭಿವೃದ್ಧಿಯ ಹರಿಕಾರನೆ ಅಂತ ಹೇಳ್ಬೋದು. ಬೆಳ್ತಂಗಡಿ ತಾಲೂಕಿನಲ್ಲಿ ಈಗ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ 38,000 ಮತಗಳನ್ನು ಹೊಂದಿರುವಂಥ ಬೆಳ್ತಂಗಡಿ ಕ್ಷೇತ್ರ. ನಮ್ಮ ದಲಿತರಿಗೆ ಸರ್ಕಾರದಿಂದ ಸಿಗುವಂಥ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಗಂಗಾ ಕಲ್ಯಾಣ ಆಗಿರ್ಬೋದು, ಮತ್ತು ರಸ್ತೆ ಆಗಿರ್ಬೋದು, ITDP ಆಗಿರ್ಬೋದು, ಮತ್ತು SST ಕಾಲೋನಿಗಳಿಗೆ ಬರುವಂಥ ಮೂಲಭೂತ ಸೌಕರ್ಯ ಎಲ್ಲ ವಸ್ತುಗಳನ್ನು ಒದಗಿಸಿಕೊಟ್ಟಿದ್ದಾರೆ. ಅವರಿಗೆ ನಾವು ಈ ಭಾಗದಲ್ಲಿ ದಲಿತರು ಅವರ ಪರವಾಗಿ ನಾವು ಎಲ್ಲರೂ ಕೂಡ ಅವರಿಗೆ ಮತವನ್ನು ನೀಡಿ ಕಡಿಮೆ ಪಕ್ಷ ಅಂದರೆ ಅವರಿಗೆ 30,000 ಓಟುಗಳ ಮತದ ಅಂತರದಿಂದ ಅವರನ್ನು ಗೆಲುವು ಮಾಡಿ ಕೊಡ್ತೇವೆ ಅಂತೇಳಿ ನಾವು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇವೆ.